ದಕ್ಷಿಣ ಕನ್ನಡ ಜಿಲ್ಲಾ ಪತಂಜಲಿ ಯೋಗ ಸಮಿತಿ ಭಾರತ್ ಸ್ವಾಭಿಮಾನ್ ಟ್ರಸ್ಟ್ ವತಿಯಿಂದ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಯೋಗ ಗುರು ಡಾಕ್ಟರ್ ಜಗದೀಶ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಉಚಿತ ಯೋಗ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ನಗರದ ಚಿಲಿಂಬಿಯಲ್ಲಿರುವ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ 71 ದಿನಗಳ ಕಾಲ ನಡೆಯಲಿರುವ ಆನ್ಲೈನ್ ಶಿಬಿರಕ್ಕೆ ಚಾಲನೆ ಸಿಕ್ಕಿತು. ಕಾರ್ಯಕ್ರಮಕ್ಕೆ ಎಸ್ಡಿಎಂ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾದ ಡಾಕ್ಟರ್ ದೇವರಾಜ್ ಅವರು ಉದ್ಘಾಟಿಸಿದರು. ಬಳಿಕ ಪತ್ರಕರ್ತರಾದ ರವೀಂದ್ರ ಶೆಟ್ಟಿ ಮಾತನಾಡಿ, ಜಗದೀಶ್ ಶೆಟ್ಟಿ ಅವರು ಯೋಗವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಲಿಸುವ ಕೆಲಸ ಮಾಡುತ್ತಿದ್ದಾರೆ. ಇವರ ಆನ್ಲೈನ್ ಯೋಗ ಶಿಬಿರವು ವಿದೇಶದಲ್ಲೂ ಪ್ರಸಿದ್ಧಿಯನ್ನ ಪಡೆದುಕೊಂಡಿದೆ ಎಂದು ಅವರು ಹೇಳಿದರು. ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಯೋಗವನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ದರು. ಈಗ ನಮ್ಮ ಜಗದೀಶ್ ಶೆಟ್ಟರು ಕೂಡ ಯೋಗವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಲಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಇವರ ಆನ್ಲೈನ್ ಶಿಬಿರ ಒಂದು ಸೀಮಾ ರೇಖೆಯನ್ನು ದಾಟಿದೆ. ನಾವು ಸೀಮಿತವಾಗಿ ಮಂಗಳೂರು ಅಥವಾ ಉಡುಪಿಯ ಈ ರೀತಿಯಲ್ಲಿ ಮಾಡ್ತಾ ಇದ್ದೀವಿ. ಈಗ ಸೀಮಾ ರೇಖೆಯನ್ನು ದಾಟಿ ವಿದೇಶಕ್ಕೆ ತಲುಪಿದೆ. ಅದು ಜರ್ಮನಿ ಇರ್ಬೋದು, ದುಬೈ ಇರ್ಬೋದು, ಬೇರೆ ಬೇರೆ ಕಡೆಯಿಂದ ಅವರ ಆನ್ಲೈನ್ ಶಿಬಿರಕ್ಕೆ ಭಾಗವಹಿಸಿದವರನ್ನು ನಾನು ನೋಡಿದ್ದೇನೆ. ಯೋಗ ಗುರುವಾಗಿ ಅವರ ಬದ್ಧತೆ ಅದು ಬಹಳ ಮುಖ್ಯ. ಯಾವುದೇ ಕೆಲಸಕ್ಕೆ ಒಂದು ನಿರಂತರವಾಗಿ ಅಂಟಿಕೊಳ್ಳುವುದು ಅಷ್ಟು ಸುಲಭ ಅಲ್ಲ. ಪ್ರತಿದಿನ ಆ ಸಮಯ ಪಾಲನೆ ಮಾಡೋದು ಮತ್ತು ಎಷ್ಟು ಜನಗಳನ್ನು ಹೊಂದಾಣಿಕೆ ಮಾಡಿಕೊಂಡು ಅವರನ್ನು ಜೊತೆಯಾಗಿ ಕರ್ಕೊಂಡು ಹೋಗೋದು ಮತ್ತು ಸಂಪನ್ಮೂಲ ವ್ಯಕ್ತಿಗಳನ್ನು ಕ್ರೋಢೀಕರಣ ಮಾಡಿ ಅವರನ್ನು ಕರೆಸಿ ಅವರಿಂದ ಸತ್ಸಂಗ ಮಾಡಿಸೋದು ಅದೆಲ್ಲ ಸುಲಭದ ಕೆಲಸ ಅಲ್ಲ. ನೋಡುವಾಗ ಬಹಳ ಸುಲಭ ಅಂತ ಅನಿಸ್ತದೆ, ಬಹಳ ಕಷ್ಟದ ಕೆಲಸ. ಅದನ್ನು ನಿರಂತರವಾಗಿ 70 ದಿವಸ 70 ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆದು ಸತ್ಸಂಗ ಮಾಡಿದಾರಲ್ಲ. ಇದೇ ಸಂದರ್ಭದಲ್ಲಿ ಶಿಬಿರಾರ್ಥಿಗಳಿಂದ ಯೋಗ ಗುರು ಡಾಕ್ಟರ್ ಜಗದೀಶ್ ಶೆಟ್ಟಿ ಅವರಿಗೆ ಯೋಗಾಬ್ದಿ ಕಲಾನಿಧಿ ಬಿರುದುವನ್ನು ಪ್ರದಾನ ಮಾಡಲಾಯಿತು. ಒಡೆಯೂರು ಸಂಸ್ಥಾನದ ವತಿಯಿಂದಲೂ ಯೋಗ ಗುರು ಡಾಕ್ಟರ್ ಜಗದೀಶ್ ಶೆಟ್ಟಿ ಅವರನ್ನು ಗೌರವಿಸಲಾಯಿತು. ಎನ್ಎಂಪಿಟಿ ಮಾಜಿ ಟ್ರಸ್ಟಿ ಸುಧಾಕರ್ ಕಾಮತ್, ಶಾರದಾ ಮಹೋತ್ಸವ ಟ್ರಸ್ಟ್ನ ಅಧ್ಯಕ್ಷ ಸುಬ್ರಾಯ್ ನಾಯಕ್, ಆನಂದ್ ರೈ, ಎಲ್ಐಸಿ ನಿವೃತ್ತ ಅಧಿಕಾರಿ ಶಶಿಧರ್ ಚೆನ್ನಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.